2 ದಿವಸ ಪ್ರವೀಣನಿಗೆ ಗೊತ್ತಾಗಿತ್ತು, ಅವ್ರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದ, ಪೊಲೀಸ್ನವರು ಏನು ಸಹಾಯ ಮಾಡಲಿಲ್ಲ. ಒಂದು ಎರಡನೇದಾಗಿ ಆ ಸ್ಪಾಟ್ ಅಲ್ಲಿ ಆದಂತ 2 ಅಂಗಡಿಯಲ್ಲಿ 2 ಸಿಸಿ ಕ್ಯಾಮೆರಾ ಇತ್ತು, ಅದನ್ನು ಕೂಡ ತಿರುಗಿಸಿಟ್ಟಿದ್ದಾರೆ. ಇದು ಬೇಕಂತಲೇ ಅವರಿಗೆ ಗೊತ್ತಿರುವಂತ ವಿಷಯ. ಪೊಲೀಸ್ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ, ನಮ್ಮ ಕುಟುಂಬಕ್ಕೆ ಅಲ್ಲ, ಇಡೀ ದಕ್ಷಿಣ ಕನ್ನಡದಲ್ಲಿ ಯಾವತ್ತೂ ಯಾರಿಗೂ ಹೀಗೆ ಆಗಬಾರ್ದು. ಯಾಕಂದ್ರೆ ಒಂದು ಮನೆಯಿಂದ ಹೀಗೆ ಆಗಿದೆ. ಇದನ್ನು ಮಾಡಿ ನಮಗೆ ಇದು ಮಾಡಬೇಕು. ನಮ್ಮ ಉಸ್ತುವಾರಿ ಮಾಜಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಶಾಸಕರು ಹರೀಶಣ್ಣ ಇದ್ದಾರೆ, ನೀವೆಲ್ಲರೂ ಸೇರಿ ಈ ಕೇಸ್ ಹಿಡಿಬೇಕು. ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಗಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಎಲ್ಲರೂ ಹೇಳುವಂತದ್ದು ಅದೇ. ಅಂತದ್ದಿದ್ರೆ ನಮ್ಮ ಜಿಲ್ಲೆಗಳು 2 ಜಿಲ್ಲೆಗಳು ಶಾಂತಿಯುತವಾಗಿ ನಾವು ಬದುಕಬಹುದು. ಅವರೀಗ ನಾನು ಕೂಡ ಮೊನ್ನೆಯಿಂದ ಎಲ್ಲ ಇದರಲ್ಲಿ ಇದ್ದೇನೆ, ಆದ್ರೆ ಅವರಿಗೆ ಯಾರಿಗಂತ ಎಲ್ಲರಿಗಾಗುವಂತ ನೋವು. నిఖిల్కి దుఃఖం ఉండు ఆతే దుఃఖ ఎంకలకిలా ఉండు ఐకు దాదాపు కూడా పూర ఎంకుల్లా మంటవ ఐకు ముల్కు రాజకీయ ఎంకల మనసరే వైజా ఐకు ఉల్ల మీడియాలో ఉల్ల ఏతం బయట ఆపునమ్మ సరిపోపునమ్మ రాల తొందరించి ఎంకుల్ల పాతిరు అంటే ఎనే కొಡ್ತೇರು ಐಎಸ್ ಬಾಡಿಯೋ ಎಂಕುಲ್ಲ ದಾಲ ಮಂಟವ ಪೂರ ಮಂಟವ ಈ ನಿಖಿಲ್ನ ದುಃಖ ಎಂಕುಲ್ಲ ಪಾಲಾಕಾನು ಬೈದಿರಿ ದಾಲ ತಪ್ಪಿರ್ತಾರೆ ಎಂಕುಲ್ ಪೂರ ಇದ್ರ ಜೊತೆ ಉಲ್ಲ ಪೊಲಿಟಿಕ್ಸ್ ಇಂಜಿ ಆ ದುಃಖ ಬೇಲೆ ಪಂಡು ಒಂದಿಲ್ಲ ನಿಖಿಲ್ ಬುಕ್ಕಲಾರ್ನವಿತ್ತು ಎಂದು ಅನ್ಪಡ ನವೀನ್ ಚಂದ್ರ ಸುವರ್ಣ ಪ್ರವೀಣ್ ಅವರ ಹತ್ಯೆ ನಾವೆಲ್ಲರೂ ಸಹ ತಲೆ ತಗ್ಗಿಸ್ತಕ್ಕಂಥ ಕೆಲಸ. ಈ ವಿಚಾರದಲ್ಲಿ ಈಗಾಗಲೇ ಸರ್ಕಾರ NIA ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಭಾಳ ಸೂಕ್ಷ್ಮವಾದ ಜಿಲ್ಲೆ ಅಂಥೇಳಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ವಿಫಲವಾಗಿದೆ. ಇಲ್ಲಿ ನಡೀತಕ್ಕಂಥ ಘರ್ಷಣೆಗಳೇನು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಇದಾಗಿರೋ ಘಟನೆ ನೋಡಿದಾಗ, ನಡೀತಾ ಇರೋ ಘಟನೆಗಳು ಸಹ ನೋಡಿದಾಗ ಇಂಟೆಲಿಜೆನ್ಸ್ ಟೋಟಲ್ ಫೇಲ್ಯೂರ್ ಆಗಿದೆ. ಆದ್ದರಿಂದ ಇವರು NIA ಕೊಟ್ಟಿದ್ದಾರೆ. ನಾನಾದರೂ ಹೇಳೋದಿಷ್ಟೇ ಮುಖ್ಯಮಂತ್ರಿಗಳಿಗೆ, ಆದಷ್ಟು ಬೇಗ, ಯಾಕಂದರೆ 2 ದಿವಸದಲ್ಲಿ ರಾಜಸ್ಥಾನದಲ್ಲಿ ಉದಯಪುರದಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ 2 ದಿವಸದಲ್ಲಿ ಅಪರಾಧಿಗಳನ್ನು ಬಂಧಿಸ್ತಾರೆ. ಇಲ್ಲಿ ಈಗಾಗಲೇ 1 ವಾರ ಆದ್ರೂ ಆಗಿಲ್ಲ. ಮುಂದೆಯೂ ಕೂಡ ಆಗಬೇಕಾಗಿರ್ತಕ್ಕಂಥದ್ದು. ಇವನ್ನೆಲ್ರಿಗೂ ಸಹ ಒಂದು 15 ದಿವಸದೊಳಗಡೆ ಇವ್ರು ಯಾರಾದರೂ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ನಾವು ಇದ್ರ ಬಗ್ಗೆ ತೀವ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಎಲ್ಲವೂ ಸಹ ಇದೊಂದು ಸೂಕ್ಷ್ಮ ಪ್ರದೇಶ ಆಗಿರ್ತಕ್ಕಂಥದ್ದು. ಸೂಕ್ಷ್ಮ ಪ್ರದೇಶದಲ್ಲಿ ಎಚ್ಚರ ವಹಿಸಬೇಕಾಗಿರೋರು ಪೊಲೀಸವರು. ಈ ಥರ ರಾಜಕೀಯ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಇದು ಪ್ರದೇಶ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾಗ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ದಿನ ಭಾಷಣ ಹೊಡಿತಾಯಿದ್ರು. ಈಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥದ್ದು, ಅವ್ರದ್ದೇ ಹೋಮ್ ಮಿನಿಸ್ಟರ್ ಇರ್ತಕ್ಕಂಥವ್ರು, RSS ಇಂದ ಬಂದಿರತಕ್ಕಂಥದ್ದು. ಇನ್ನೂ ಯಾಕಂತ ಇವ್ರನ್ನ ಅಪರಾಧಿಗಳನ್ನ ಹಿಡಿಲಿಲ್ಲ? ಇವೆಲ್ಲ ಮೊಸಳೆ ಕಣ್ಣೀರನ್ನ ಹಾಕಿದ್ರೆ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಒಬ್ಬ ಯುವಕ ಪ್ರಾಣ ಹೋಗಿದೆ, ಅವ್ರದ್ದೇ ಆದ ಪಕ್ಷದ ಯುವಕನಿಗೆ ಅವ್ರಿಗೆ ರಕ್ಷಣೆ ಕೊಡೋಕ್ಕಾಗಲಿಲ್ಲ, ಬೇರೆಯವ್ರಿಗೆ ಏನು ರಕ್ಷಣೆ ಕೊಡ್ತಾರೆ? ಇದು ಒಂದು 4 ವರ್ಷದ ಹಿಂದೆ ಪ್ರವೀಣ್ ಪೂಜಾರಿ ಅಂಥೇಳಿ ಮಂದರ್ತಿನಲ್ಲಾಯಿತು, ಅವ್ರ ಮಂಡಲ ಅಧ್ಯಕ್ಷ. ಈ ಹುಡುಗ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ. ಇವ್ರಿಗೆ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂದರೆ ಬೇರೆಯವ್ರು ಬಂದು ಏನು ರಕ್ಷಣೆ ಕೊಡ್ತಾರೆ? ಇವ್ರ ಪಕ್ಷದವ್ರಿಗೆ ಅವ್ರು ರಕ್ಷಣೆ ಕೊಡಲಿಲ್ಲ ಅಂದರೆ ಬೇರೆಯವ್ರಿಗೆ ಏನು ರಕ್ಷಣೆ ಕೊಡ್ತಾರೆ? ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಯಾರೂ ಸಹ ಸುರಕ್ಷಿತರಾಗಿ ಇಲ್ಲ ಈ ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ. ಅದು ಬೇಜವಾಬ್ದಾರಿಯುತದ ಪರಮಾವಧಿ. ಮತ್ತು ಇದು ಒಂಥರ ಚೈಲ್ಡಿಶ್ ಅಂತ ಹೇಳ್ತಾರೆ ನೋಡಿ. ಇದು ಮಕ್ಕಳ ಆಟಿಕೆ ಅಲ್ಲ. ಅವ್ರ ಭಾಷಣ ವೈರಲ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಲ್ಲು ಹೊಡಿಬೋದು ಅಂಥೇಳಿ. ಅಂದರೆ ಇವರೇ ಮಾಡಿಸ್ತಕ್ಕಂಥದ್ದು. ಮಾಡಲಿ,
ಇವರು ಧರ್ಮವನ್ನು ಕಾಪಾಡ್ತಕ್ಕಂಥವ್ರು ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ನೋಡಿ, ಅವ್ರ ಮಕ್ಕಳಿಗೆಲ್ಲ ಗನ್ನು ಪಿಸ್ತೂಲ್ ಎಲ್ಲ ಕೊಟ್ಟು ಕಳಿಸ್ಲಿ ಓಡಾಡಲಿಕ್ಕೆ. ಅಮಾಯಕರನ್ನ, ಇಂಥ ಹಿಂದುಳಿದ ವರ್ಗದವ್ರನ್ನ, ಶೂದ್ರಗಳನ್ನ ಯಾಕೆ ಇವ್ರು ಬಲಿ ತೆಗೆದುಕೊಳ್ತಾ ಇದ್ದಾರೆ? ಭಾಷಣ ಮಾಡೋರು ಯಾರು ಸಾಯೋದಿಲ್ಲ, ವಿಧಾನಸೌಧದಲ್ಲಿದ್ದವ್ರು ಯಾರು ಸಾಯೋದಿಲ್ಲ. ಸಾಯ್ತಕ್ಕಂಥದ್ದು ಯಾವುದೋ ಕುಗ್ರಾಮದಲ್ಲಿ, ಹಳ್ಳಿಗಳಲ್ಲಿ ಅವರ ಜೀವನ ನಡೆಸ್ಕೊಂಡಿದ್ದಂಥವ್ರು, ಅವರು ಯಾವುದೋ ಧರ್ಮದ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಾಯ್ತಾ ಇರೋದು. ಸಂಪೂರ್ಣವಾಗಿ ಪ್ರಚೋದನಕಾರಿ ಭಾಷಣ ಈಶ್ವರಪ್ಪನು ಮಾಡ್ತಾ ಇದ್ದಾರೆ, ಗೃಹ ಸಚಿವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಪ್ರಚೋದನಕಾರಿ ಭಾಷಣ ಮಾಡ್ತಕ್ಕಂಥ ಮಂತ್ರಿಗಳನ್ನ ಮೊದಲು UAPA ಹಾಕಬೇಕು, ಆವಾಗ ಇವೆಲ್ಲ ಸುಧಾರಣೆ ಆಗುತ್ತೆ. ವೈವಿಧ್ಯ ಇಂಟೀರಿಯರ್ಸ್, ಪ್ರಭು ಬಿಲ್ಡಿಂಗ್, ಪುತ್ತೂರು. ಮೊಬೈಲ್ ನಂಬರ್ 6364546850 ಅಥವಾ 96632268850. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.